ಕತ್ತಲ ದೇಶದ ದೊರೆ ಇಂದ್ರಸೇನ ಅನೇಕ ಇದೆ ಆಲಿಸಿ. ನಮ್ಮಿ ಕುತ್ತಲ ದೇಶ ಇಲ್ಲಿಗೆ ಅಧಿಪತಿಯಾಗಿ ಅರಸನಾಗಿ ಕರ ಶಕ್ರಸೇನರು ಇಂದ್ರಸೇನ ಎನ್ನುವಂತಹ ವಿಧಾನದಿಂದ ಮೆರೆಯುತ್ತಾ ಇದ್ದೇನೆ. ಸಿರಿ ಸಂಪತ್ತಿಗೆ ಯಾವುದೇ ಬಡತನ ಬಂದದ್ದಿಲ್ಲ. ವೈಭವದಿಂದ ಯಾವುದನ್ನು ಬೇಕಾದ್ದನ್ನು ಅನುಭವಿಸುತ್ತಾ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಹೇಗೆ ನಮ್ಮ ಈ ಊರಿನಲ್ಲಿರುವಂತಹ ಪ್ರಜೆಗಳೆಲ್ಲ ಏನೋ ವಿದ್ಯಾಭ್ಯಾಸ ಇಲ್ಲದೆ ಇರುವವರು, ಹಾಗೆಂದು ನನ್ನದೊಂದು ಕಂಠಾಜ್ಞೆ ಇದೆ, ನನ್ನದೊಂದು ರೀತಿ ನಿಯಮ ಇದೆ. ವಾಣಿಜ್ಯ, ಕೃಷಿ, ಹಾಗೆ ವ್ಯಾಪಾರ ಯಾವುದನ್ನೇ ಕೈಗೊಳ್ಳಲಿ, ಅವರು ದುಡಿದ ಆ ದುಡಿಮೆಯಲ್ಲಿ ಸರಿಯಾಗಿ ಅರ್ಧ ಭಾಗವನ್ನು ನನಗೆ ಕಾಲ ಕಾಲಕ್ಕೆ ತಂದೊಪ್ಪಿಸಬೇಕು. ಒಪ್ಪಿಸತಕ್ಕದ್ದು ಅದಲ್ಲ ಅಂತಾದ್ರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡುವಂತಹ ವ್ಯವಸ್ಥೆಯೂ ನಮ್ಮಲ್ಲಿದೆ. ಅಲ್ಲ ಅಂತಾದ್ರೆ ಈ ವ್ಯಾಪಾರಿಗಳನ್ನೆಲ್ಲ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕಾಗುತ್ತಲ್ಲ. ಕೃಷಿಕರು, ರೈತರು ನಾವೇ ದೇಶದ ಬೆನ್ನೆಲುಬು ಎದೆ ತಟ್ಟಿ ಹೇಳಿಕೊಳ್ತಾರೆ. ಕೂಡಿಡುವುದು ಕೆಲವರೆಲ್ಲ ಕೂಡಿಟ್ಟದ್ದು ಗೊತ್ತೇ ಆಗುವುದಿಲ್ಲ. ಅದಕ್ಕೆ ಬೇಕಾಗಿಯೇ ನಾನು ಈಗ ಆಡಿದ್ದು. ಯಾಕೆ? ಆದ್ದರಿಂದ ನೋಡಿ, ನಮ್ಮ ಈ ದೇಶದಲ್ಲಿ ಬಡತನವೆಂಬುದೇ ಇಲ್ಲ. ಎಲ್ಲಿ ನೋಡಿದ್ರು ನಮ್ಮಂತಪುರದಲ್ಲಿ ಎಷ್ಟು ಬೇಕಾದ್ರೂ ಉಂಟು. ಅವರು ದುಡಿಯುವುದು, ನಾನು ಅನುಭವಿಸುವುದು. ಆದ ಕಾರಣವೇ ನನ್ನ ಸಂಸಾರ, ನನ್ನ ಮನೆ, ನನ್ನ ಅಂತಃಪುರ ವೈಭವದಿಂದ ಮೆರೆಯುತ್ತಾ ಇದೆ ಎನ್ನುವಂತಹ ಸಮಾಧಾನ, ಸಂತೋಷ. ಮತ್ತೊಂದು ಅಷ್ಟೇ ಅಲ್ಲ, ಸೇನಾಬಲ, ಹೊಂತಕಾರಿಗಳು, ಚಿಗುರು ಮೀಸೆಯ ಹೊಂತಕಾರಿಗಳು ಬೇಕಾದಷ್ಟಿದ್ದಾರೆ. ಸಾಕಷ್ಟು ಸೇನಾಬಲ ಇದ್ರೆ ಸಾಲದು. ನಮ್ಮಲ್ಲಿ ಎಲ್ಲಿಯಾದ್ರೂ ಯಾರಾದ್ರೂ ನಮಗನ್ಯಾಯ ಮಾಡ್ತಾರೆ ಅಂತ ಗೊತ್ತಾದ್ರೆ ಮಾಟಮಂತ್ರ ಮಾಡುವುದಕ್ಕೂ ನಮ್ಮಲ್ಲಿ ವ್ಯವಸ್ಥೆ ಉಂಟು. ಯಾವುದೂ ತೊಂದರೆ ಇಲ್ಲ. ನಾನು ಮಂತ್ರದ ವಿಷಯ ಹೇಳಿದ್ದೇ ತಡ. ಯುವಸಾಗರದಿಂದ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇವುಗಳಿಗೆ ಇಲ್ಲಿ ಅನ್ನ ಆಗ್ತದೆ, ಇಲ್ಲಿಯ ನೀರಾಗ್ತದೆ, ಭಾಷೆ ಬರ್ತದೆ. ಇವಾಗ ಬಂದು ಸಮಯ ನೀನು ದೊಡ್ಡ ಬೇರು. ಇನ್ನೆಲ್ಲಿಗೆ ಬರುವುದು ನಿನಗೆ? ಬರ್ತದೆ, ಗಮನಕ್ಕೆ ಬರ್ತಾರೆ, ಸ್ವಲ್ಪ ಸ್ವಲ್ಪ ಬರ್ತಾರೆ. ಅದು ಬೆರಕೆ ಆಗುತ್ತಾರೆ, ಕಡಲೆ ಅವಳಿಕೆ ಬೆರಕೆ ಮಾಡಿದಾಗ ಆಗುತ್ತಾರೆ. ನನ್ನ ಪುಣ್ಯ. ಆ ಸ್ವಲ್ಪ ಸ್ವಲ್ಪ ಆದ್ರೂ ಬರ್ತದ. ಏನೂ ಬಾರದಿದ್ರೆ ನಾವು ಕೆಟ್ಟು ಹೋಗ್ತಿದ್ದೆವು. ಇಲ್ಲ ಇಲ್ಲ, ಇಪ್ಪು ಕೊಚ್ಚು ಅದೇ ಸೇರು. ನನಗೆ ಅಷ್ಟು ಮಾಡಿ ಬಿಡ್ತೇವೆ. ಅದೇ ಸೇರು. 4 ತಿಂಗಳ ಅದೇ ಸೇರು. ಅರಸ ಅರಸರು ಅದೇ ಸರಿ. ಅವಳು ತಗೊಳ್ತಟ್ಟು ನಿನ್ನದೇ ನನಗೆ ಅಪರೂಪಕ್ಕೆ ಸಿಕ್ಕುವುದಿಲ್ಲ. ಓರ್ ಬೆಲೆಯ ಈತ ಮಾರು ನಾನೆಲ್ಲ ಬೇರು ನಾನೆಲ್ಲ ಬೇರು. ಯಾರು ಇವನು? ಅವನ್ ಯಾರು? ನಮ್ಮನೆ ಚೆನ್ನಾಗಿ ಸಾಧಾರಣದಲ್ಲಿ
ಹೇಗೋ ಅದು ಮಗನೇ ನನ್ನಲ್ಲೇ ಬಂದು ಕೆಲವೆಲ್ಲ ಕೆಲಸ ಮಾಡಿ ಒಳ್ಳೆ ಹಣ ಮಾಡಿ ಏನ ಹಣ ಮಾಡಿ ಹಣ ಮಾಡಿ ಇತ್ತೀಚೆಗೆ ಆ ಹಣಕ್ಕೆ ಕಲ್ಲು ಬಿತ್ತು. ಹಣಕ್ಕೆ ಕಲ್ಲು ಬಿದ್ದದ್ದು ಮನೆ ಮಾಡುವ ಕೆಲಸಕ್ಕೆ ತೊಂದರೆ ಆಯ್ತು. ಚಲಾವಣೆ ಆಗುವುದನ್ನು ನಿಲ್ಲಿಸಿ ಬಿಟ್ಟರೆ ಹೇಗೆ? ಇಲ್ಲ 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 ಮತ್ತೆ ಅದರ ಬದಲಾವಣೆ ಆಗಲಿಲ್ಲ. ಇವ ಮಾಡುವ ಕೆಲಸಕ್ಕೆ ಕಲ್ಲು ಬಿತ್ತು. ಅದೇ ಹೇಗೋ ಕಲ್ಲು ಬಿದ್ದದ್ದು. ಕಲ್ಲು ಹೊತ್ತಾಕಿದವರನ್ನು ಕಂಡು ಹಿಡಿಯಬೇಕಿತ್ತು. ಇವ ಅದನ್ನು ಹೊರೆಯೋಣ ನಿಮ್ಮ ಅದನ್ನು ಹೇಳಬೇಕು ಅಂದ್ರೆ ಇಲ್ಲಿಗೆ ಬಂತು. ಯಾರಿಂದ ಆಯಿತು ಏನು ಕಂಡು ಒಳಗೆ ಬಂದು ಅಲ್ಲ ನಾಗದಟ್ಟ ಎರಡೂ ಅಲ್ಲ. ನಿಮ್ಮನ್ನು ನಾನು ನೋಡಿತು ಮನಸ್ಸಿನ ಬೇರೆ ಎಲ್ಲ ಬೇಸರ ದೂರ ಆಯ್ತು. ದೂರ ಆಯ್ತು ಅಂತ ಅಪ್ಪನವತ್ತು ಸ್ವಲ್ಪ ಸಂದವೇಶವಾಯಿತು. ಸಂದವೇಶ ಸಂತೋಷ ಆದದ್ದು. ಯಾಕೋ ನಮ್ಮದ ಕಷ್ಟ ದೂರ ಆಗುವ ಒಂದು ಸಮಯ ಬಂತಲ್ಲ. ನಿಮಗೂ ಕಷ್ಟ ಬಂತು. ನನ್ನ ಆಳ್ವಿಕೆಯಲ್ಲಿ ನಮ್ಮ ಆಳುಗಳು ನೀವು ಹೇಗೆ ಬಂತು? ಯಾರಿಂದ ಬಂತು? ಈ ಕೊರಂಗಿ ಬಂದು ನಮ್ಮ ಹತ್ರ ಹೇಳಿತ್ತು. ಏನು ಸಿಗದಿರುವಾಗ ಹಾಗೆ ಹೇಳುವುದ? ನಾನು ನನ್ನಷ್ಟಕ್ಕೆ ಕುಳಿತುಕೊಂಡು ಅಂಗಡಿಯಲ್ಲ, ನಾನು ನನ್ನಷ್ಟಕ್ಕೆ ಕುಳಿತುಕೊಂಡು ಇದು ಬಂತು. ಅಂಗಡಿ ಆಯ್ತು. ಜೀವ ನನ್ನ ಮುಂಚೆ ಕದಂಬ ಆಗ್ತವ. ಹಾಗೆ ಹೇಳಿದ್ರೆ ಅವನಿಗೆ ಸಿಟ್ಟು ಬಾರದ ಇರ್ತದ. ನಾನು ನಮ್ಮನೆ ಒಳ್ಳೆ ಪುಣ್ಯಾತ್ಮ, ಪ್ರಾಮಾಣಿಕ, ಅವನನ್ನೆಲ್ಲ ಬಹಳ ದೊಡ್ಡ ಕುದಂತ ನೀವು. ನಾನು ನನ್ನಷ್ಟಕ್ಕೆ ಕೊಡುವಾಗ ಬೇಕಾದಷ್ಟು ತಗೊಳ್ಳಿಲ್ವ ನೀವು? ಆವಾಗ ಕೊಟ್ಟಿದ್ದು, ಈಗ ನೀನು ಕೊಡ್ಲಿಕ್ಕೆ ಏನಿಲ್ಲ. ಆವಾಗ ಕೊಟ್ಟಿದ್ದು, ಈಗ ಕೊಟ್ಟಿತ್ತವ. ಹೇಳಿದ ಮಂತ್ರವಾಗಿ ಈಗ ಅವ ಕೊಟ್ಟದ್ದನ್ನು ನನಗೆ ತಂದು ಕೊಡ್ಲಿಲ್ಲ ನೀವು? ಇಲ್ಲ, ಕೊಡ್ಲಿಕ್ಕೆ ಅದು ನನ್ನಲ್ಲಿ ಮುಗಿಯಿತು, ಖರ್ಚಾಯಿತು, ಮತ್ತೆ ಕೊಡೋದಿಲ್ಲ. ಮೊದಲು ತಂದು ಕೊಡಬೇಕಿತ್ತು. ನಾನು ಹೇಳಿಲ್ವ ನೀವು ಯಾರ ಹತ್ರವೂ ಬೇಕಾದ್ರೂ ತೆಕ್ಕೊಳ್ಳಿ, ನನಗೆ ಕೊಡುವುದನ್ನು ಕೊಡಬೇಕು ಅಂತ. ನಾನು ಮುಂದೆ ಕೊಡ್ತಾರೆ. ಅವ ಹೇಳಿತು, ಅವ ಮೊದಲು ನನಗೆ ಕೊಟ್ಟಿತ್ತು. ಆವಾಗ ಈ ಸಲವು ಕೊಡ್ತದೆ ಅಂತ ನಾನೊಂದು ಕೆಲಸ ಮಾಡಿದೆ. ಅವನಿಗೆ ಒಬ್ಬ ನುಸಿ ಉಂಟಲ್ಲ, ಗಡ್ಡ ಬಿಟ್ಟ ನುಸಿ. ನುಸಿ ನೋಂಡೆಲ್ ನೋಂಡೆಲ್ ಅಲ್ಲ, ಅದು ಬೇರೆ. ಲೋದಾಮುನಿ. ಯಾವ ಮುನಿ ಆದ್ರೂ ನಮ್ಮ ಊರಿನಲ್ಲಿ ಏನು ವಿಷಯ? ಅವನಿಗೆ ಆ ಮುನಿಯಿಂದ ತೊಂದರೆ ಆಯ್ತು ಅಂತ ನನಗೆ ಹೇಳಿ. ನಮ್ಮ ಊರಿನಲ್ಲಿ ಆವಾಗ ನನಗೆ ಚುಳಿ ಬಂತು, ಸಿಟ್ಟು ಸಿಟ್ಟು ಬಂತು. ನಾನೊಂದು ಪ್ರೇತವನ್ನು ಸೃಷ್ಟಿಸಿ ಕಳಿಸಿದೆ. ಪ್ರೇತ? ನೀನು ಹೋಗ್ಲಿಲ್ಲ? ಪ್ರೇತವನ್ನು ಅದಕ್ಕೆಲ್ಲ ನಾನೇ ಹಾಕಿ ಹತ್ತದಕ್ಕೆ ನಾನೇ ಅಂತ ಕಳಿಸಿ ಪ್ರೇತವನ್ನು ಉಚ್ಚಾಟನೆ ಮಾಡಿ ಅವ ಎಂದ ಆಗ್ತದೆ? ಎಂತ ಮಾಡ್ತಾನೆ? ಧರ್ಮ ಬೋಧನೆ ಮಾಡ್ತದೆ. ಅನ್ಯಾಯ ಮಾಡಬಾರದು, ಅನ್ಯಾಯದಲ್ಲಿ ಹಣ ಮಾಡಬಾರದು, ಮನುಷ್ಯ ಧರ್ಮದ ದಾರಿಯಲ್ಲಿ ನಡಿಬೇಕು ಅಂತ ಹೇಳ್ತದೆ. ಹೌದಾ? ಧರ್ಮದಲ್ಲಿ ನಡೆದ್ರೆ ನಮಗೆ ದಾರಿ ಸಿಗ್ತದೆ. ಹೌದು. ಅದು ಅವನಿಗೆ ಧರ್ಮೋಪದೇಶ ಮಾಡುವುದಕ್ಕೆ ಸಿಕ್ಕಿದ್ದು ನಮ್ಮ ಈ ಗುದ್ದಲ ದೇಶ ಅಲ್ವಾ? ಯಾರೇ ಆಗಿರಲಿ, ಯಾಗ ಯಜ್ಞಾದಿಗಳನ್ನು ಧರ್ಮ ಕರ್ಮ ಇಂಥದ್ದನ್ನೆಲ್ಲ ಹೋಮ ಹವನಾದಿಗಳನ್ನೆಲ್ಲ ಮಾಡಕೂಡದು, ಮಾಡಬಾರದು, ಇಲ್ಲಿ ಮಾಡಬಾರದು ಅಂತ ನಾನು ಆಜ್ಞಾಪಿಸಿದ್ದೇನೆ. ಹೋಮ ಮಾಡುವುದು, ಅಷ್ಟೊಂದು ಬೆಂಕಿಗೆ ಹಾಕುವುದು, ಅದನ್ನು ಹಾಳು ಮಾಡುವುದು, ಹೌದು, ಅದನ್ನು ನಮಗೆ ಕೊಟ್ಟು
ಕೊಟ್ರೆ ಎಲ್ಲಿಯಾದ್ರೂ ಮಾರಾಟವಾಗಿ ಹಣ ಮಾಡುದಿಲ್ಲ ಅಲ್ವಾ? ಆದ್ದರಿಂದ ಅದಿಲ್ಲಿ ಬೇಡ ಅಂತ ನಾನು ಕಟ್ಟಾಜ್ಞೆಯನ್ನು ಮಾಡಿದ್ರು ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತಿದ್ದಾನೆ. ನೀವೇನು ಮಾಡ್ಲಿಲ್ಲ ಅವನನ್ನು ನೋಡಿ. ನಾನು ಹಾಗೆ ಹೋಗಿ ಆ ಪ್ರೇತವನ್ನು ಚಾಚೆ ಮಾಡಿತ್ತು. ನಾನೇ ಒಂದು ಇತ್ತರೆ ಬೆನ್ನೂರು ಅದು ಯಾಕೆ ಇರ್ತಿತ್ತು ಅವನು ಅಲ್ಲಿಗೆ ಕೊಲ್ಲುತ್ತಿತ್ತು ಭಸ್ಮ ಕೊಲ್ಲುತ್ತಿತ್ತು. ಆದರೆ ಅವ ಸತ್ತರೆ ಹೋಯ್ತಲ್ಲ. ಅಂದ್ರೆ ಮುನ್ನೆ ಹೋಗಬೇಕು ಅಂತ ಹೇಳಿ ಆಗಲ್ಲ. ಮತ್ತೆ ಸತ್ತರೆ ನಿಮ್ಗೆ ಗೊತ್ತಾಗ್ತದ, ಅದಕ್ಕೆ ನಿಮ್ಗೆ ಗೊತ್ತಾಗ್ಬೇಕು. ಅವ ಅಷ್ಟರವರೆಗೆ ಉಳಿಲಿಂದ ಬಿಟ್ಟು ನಾನು ಇಲ್ಲಿಕ್ಕೆ ಇವನಿಗೆ ಆಗಲಿಲ್ಲ. ಅದನ್ನು ಹೇಳುವುದಕ್ಕೆ ಇವನಿಗೆ ಕೂಡುವುದಿಲ್ಲ. ಈಗ ಎಲ್ಲಿದ್ದಾನೆ ಅವನು? ಅವ ಅಲ್ಲೇ ಉಂಟು. ನಿಮಗಾಗುವುದಿಲ್ಲ ಅವನನ್ನು ಓಡಿಸುವುದಕ್ಕಾಗಿ. ಅಂತೂ ಈಗ ನಮ್ಮ ಊರಿನಲ್ಲಿ ಅವ ಬಂದು ಉಪದೇಶ ಮಾಡುತ್ತಾನೆ. ನಮ್ಮ ಊರಿಗೆ ಬಂದು ಈ ರೀತಿಯಾಗಿ ಪ್ರಜೆಗಳನ್ನು ಬದಲಾವಣೆ ಮಾಡುತ್ತಾ ಇದ್ದಾನೆ. ಅವರೆಲ್ಲ ನಮ್ಮ ಹಿಡಿತದಲ್ಲಿದ್ದಾರೆ. ಈಗ ಅವರ ಉಪದೇಶವನ್ನು ಕೇಳಿದ್ರು ಅಂತಾದ್ರೆ ಅಲ್ವಾ? ಅದಕ್ಕಿಂತ ಮೊದಲೇ ನಾವು ಸರಿಯಾದಂತ ಉಪಾಯವನ್ನು ಮಾಡಿ ಅವನಿಗೊಂದು ವ್ಯವಸ್ಥೆ ಮಾಡಬೇಕು. ನಮ್ಮ ಊರಿಂದ ನಿವಾಳಿಸಬೇಕು. ನೀವು ಆಲೋಚನೆ ಮಾಡಿದ್ರೆ ಆಗಲಿಲ್ಲ. ಬೇಡವೋ? ನಮಗೆ ಮಾಟ ಮಣಿ ಮಾರಣ ಇಂಥದ್ದೆಲ್ಲ ಉಂಟು. ಕಡೆಗೆ ಪೆಟ್ಟು. ಅದಕ್ಕೂ ಬಗ್ಗದೇ ಇದ್ದವರಿದ್ದಾರೆ ಪ್ರಪಂಚದಲ್ಲಿ. ಸ್ವಂತ ಕಾರ್ಯ ಯುವಕರು ನಮ್ಮಲ್ಲಿ ಎಷ್ಟು ಮಂದಿ ಇಲ್ಲ. ಎಲ್ಲ ಕರೆಯುವುದು ಬೇಡ. ಅದರಲ್ಲಿ 1, 2, 3 ಮಂದಿ ಪ್ರಬಲರನ್ನು ಕರೆಯುವ. ಸನ್ಯಾಸಿ ನಮ್ಮವರಿಗೆ ಧರ್ಮೋಪದೇಶ ಅದು ಕೂಡ ನೀನು ಮಾಡಬೇಕಾ? ನಾವು ಹೇಗಿರಬೇಕು, ಹೇಗೆ ಬಾಳಬೇಕು ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು. ಆದ್ದರಿಂದ ನೀನು ಕಾಲಿಗೆ ಬಿದ್ದು ಇಲ್ಲಿಂದ ದೂರ ಹೋಗುತ್ತೇನೆ ಎಂಬುದಾಗಿ ಹೇಳುವುದು ಬಿಸಿ ರಕ್ತದ ಪ್ರಭಾವ ಅಂತ. ಎಷ್ಟು ಒಳ್ಳೆಯ ರೂಪ ಉಂಟು ಇವರ ಮಾತ್ರ. ನಿಮಗೆಲ್ಲ ಬೇಡ ಅಂತ ನನಗೆ ಗೊತ್ತುಂಟು. ನಮ್ಮಲ್ಲಿರುವಂತಹ ಪ್ರಜೆಗಳಿಗೂ ಅದು ನೀನು ಬೋಧಿಸುವಂತಹ ಧರ್ಮ ಬೇಡವೇ ಬೇಡ. ಸ್ವಲ್ಪ ಆದ್ರೂ ಕೇಳಿದ್ರೆ ಮುಂದಕ್ಕೆ ಏನಾದ್ರೂ ಪ್ರಯೋಜನ ಆದಿ. ನಿನ್ನಿಂದ ಪ್ರಯೋಜನ ಆಗುದು ಕೂಡ ಬೇಡ. ಭಾರಿ ಮಾತನಾಡ್ತಾರೆ. ನಿಮ್ಮ ಬದುಕು ಹಿಡಿತೇನೆ ಕಡ್ಕ. ಯಾಕೆ ಕೊಳಕನ್ನೇ ಹೆಕ್ಕಿ ತಿನ್ನುವಂತಹ ಹಂದಿಯೋಪಾದಿಯಲ್ಲಿ ವರ್ತಿಸುತ್ತಾ ಇರುವಂತಹ ನಿಮ್ಮ ಸಮಕ್ಷಕ್ಕೆ ಬರಬೇಕಾದದ್ದು ಹಂದಿಗಳ ಮೂಲಕವಾಗಿಯೇ ನಿಮ್ಮ ನಿರ್ನಾಮ ಆಗಬೇಕು.